ಉಡುಪಿ ಜಿಲ್ಲೆಯ 233 ಗ್ರಾಮಗಳಲ್ಲಿ ಸುಮಾರು 3000 ಎಕರೆ ಗೋಮಾಳ ಪ್ರದೇಶವಿದೆ. ಅವುಗಳನ್ನು ಗೋಗಳಾಗಿ ಮೀಸಲಿಡಬೇಕು ಎಂದು ಗೋ ಹಿತರಕ್ಷಣಾ ಒಕ್ಕೂಟ ಆಗ್ರಹಿಸಿದೆ. ಒಕ್ಕೂಟದ ಪರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಉಡುಪಿ ಗ್ರಾಮ ಮತ್ತು ಇತರ ಪ್ರದೇಶಗಳಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಗೋವುಗಳಾಗಿ ಮೀಸಲಿಟ್ಟ ಗೋಮಾಳ ಭೂಮಿಯನ್ನು ಅವುಗಳಿಗಾಗಿ ಇರಿಸಿ ರಕ್ಷಿಸಬೇಕು. ಉಡುಪಿ ಜಿಲ್ಲೆಯ 233 ಗ್ರಾಮಗಳಲ್ಲಿ ಸುಮಾರು 3000 ಎಕರೆ ಗೋಮಾಳ ಪ್ರದೇಶವಿದೆ. ಅವುಗಳಲ್ಲಿ ಕೆಲವು ಪರಭಾರೆಯಾಗಿವೆ. ಈ ಭೂಮಿಯ ಗಡಿಗುರುತು ಮಾಡಿ ಗೋಮಾಳಗಳನ್ನು ಕೇವಲ ಗೋವುಗಳಾಗಿಯೇ ಮೀಸಲಿಡಬೇಕೆಂದು ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದರು. ಗೋವುಗಳಿಗೆ ಈಗ ಆಹಾರದ ಕೊರತೆ ಇದೆ. ಈಗ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಗೋಶಾಲೆ ನಿರ್ಮಾಣದ ಪ್ರಸ್ತಾಪವಿದೆ. ಇದಕ್ಕೆ ಭೂಮಿಯ ಅವಶ್ಯಕತೆ ಇದೆ. ಗೋಶಾಲೆ ಮೇವಿಗಾಗಿ ಗೋಮಾಳಗಳನ್ನು ರಕ್ಷಿಸಬೇಕಾಗಿದೆ ಎಂದು ಹೇಳಿದರು. ಅದು ದೇಶೀಯ ತಳಿಗೆ ಮಾತ್ರ ಪ್ರಾಯಶಃ ದೇಶೀಯ ತಳಿಗೆ ಮಾತ್ರ ಇವತ್ತು ಸಾಕುವವರು ದೇಶೀಯ ತಳಿಯನ್ನು ಕಡಿಮೆ ಮಾಡ್ತಾರೆ. ಹಾಲಿನ ಉತ್ಪನ್ನದ ದೃಷ್ಟಿಯಿಂದ ಸಾಕ್ತಾರೆ. ಅದು ಮತ್ತೆ ಡೈರಿ ಫಾರ್ಮ್ ವಿಭಾಗ ಏನಿದೆ ಅವರು ಕೂಡ ನೀವು ದೇಶಿ ಗೋವನ್ನು ಸಾಕಬೇಡಿ, ಹಾಲಿಗೋಸ್ಕರ ನೀವು ಮಾಡ್ತಾ ಇದ್ದೀರಿ, ಇದನ್ನು ಸಾಕಿಂತ ಅವರು ರೆಫರ್ ಮಾಡೋದ್ರಿಂದಾಗಿ ಅದನ್ನು ಸಾಕ್ತಾ ಇದ್ದಾರೆ. ಅದರಿಂದಾಗಿ ಅವರಿಗೆ ಕಠಿಣವಾಗಿರತಕ್ಕಂತಹ ಕಾನೂನುಗಳ ರಚನೆ ಆಗಬೇಕು. ಪಾಪ ಮನೆಯಲ್ಲಿ 1-2 ಹಸುಗಳನ್ನು ಸಾಕಿ ಅದರ ಹಾಲನ್ನು ಮಾರಿ ಬದುಕ್ತಾ ಇದ್ದಾರೆ. ಅಂಥವರಿಗೆ ಬೆಳಿಗ್ಗೆ ಹೋದಾಗ ಇದ್ದಕ್ಕಿದ್ದಂತೆ ಅಲ್ಲಿ ಹಸುಗಳೇ ಇಲ್ಲ ಅಂತಂದರೆ ರಾತ್ರಿ ಹೊತ್ತು ಬಂದು ಆಯುಧಗಳನ್ನು ತೋರಿಸಿ ಬೆದರಿಕೆ ಹಾಕಿ ದರೋಡೆ ಮಾಡ್ತಾರೆ ಅಂತಂದರೆ